ಆಗಿರೋದು. ಬೆಳಗಿನ ಜಾವ 3:45 3:33 ಆ ಥರ ಕಾಣಿಸ್ತಿಲ್ಲ, ಬಟ್ ಯಾರು ಫುಲ್ ಎನರ್ಜೆಟಿಕ್ ಆಗಿದ್ದೀವಿ ನೋಡಿ. ನಾವಿಲ್ಲಿ ತಿರುವನಂತಪುರಂಗೆ ಬಂದು ಇವಾಗ ನಮ್ಮ ಅಕ್ಕ ಇಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಸೊ ಸದ್ಯ ನಾವೆಲ್ಲ ಹೊರಟಿದ್ದೀವಿ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ. ಸೀರೆ ಹಾಕೊಂಡು ಇವರೆಲ್ಲ ನೋಡಿ ಪಂಚೆ ಹಾಕೊಂಡಿದ್ದಾರೆ. ಇವರು ಪಂಚೆ ಹಾಕೊಂಡು ಹತ್ತಕ್ಕೂ ಕಷ್ಟಪಡ್ತಾ ಇದ್ದಾರೆ ಇವಾಗ. ಇದು ನಾವು ಸ್ಟೇ ಮಾಡ್ತಾ ಇರೋ ಅಪಾರ್ಟ್ಮೆಂಟ್. ಸಿ ಒಳಗಡೆ ಎಲ್ಲ ಕೂತಿದ್ದಾರೆ. ಸಿ ಎಷ್ಟು ದೊಡ್ಡದಾಗಿದೆ ಅಂತ. ಎಷ್ಟು ಇದಕ್ಕೆ ಚಾರ್ಜಲ್ಲಿ ಗುಡ್ ಮಾರ್ನಿಂಗ್. ನೀವು ಅನ್ಕೊಳ್ತಿರ್ಬೋದು ನಾವು ಯಾಕೆ ಏರ್ಪೋರ್ಟ್ ಇದ್ದೀವಿ. ನಾವು ಎಲ್ಲರನ್ನ ಕೆನಡಾಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಸ್, ಎಲ್ಲರನ್ನೂ ನಾವು ಕೆನಡಾ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಇವಾಗ ನಾವು ಇಬ್ಬರೇ ಹೋಗೋ ಪ್ಲಾನ್ ಇತ್ತು. ಕೆನಡಾಗೆ ಹೋಗ್ತಾ ಇದ್ದೀವಿ. ಹೌದು. ಇಲ್ಲ, ನಾವು ಹೋಗ್ತಾ ಇರೋದು ಕೇರಳಗೆ, ತಿರುವನಂತಪುರಂ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ. ಎಲ್ಲರೂ, ನಾನು, ಅಕ್ಕ, ದೊಡ್ಡಕ್ಕ, ಇವಳು, ಅವ್ರ ಮಗಳು, ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಇವತ್ತು. ಸೊ ಬೆಳಿಗ್ಗೆ ಟೈಮ್ ಆಗಿ ಎಷ್ಟಾಗಿದೆ ಈಗ? 3:45 ಆಗಿರೋದು. ಬೆಳಗಿನ ಜಾವ 3:45 ಆ ಥರ ಕಾಣಿಸ್ತಿಲ್ಲ, ಬಟ್ ಯಾರು ಫುಲ್ ಎನರ್ಜೆಟಿಕ್ ಆಗಿದ್ದೀವಿ. ಜಸ್ಟ್ 50 ಮಿನಿಟ್ಸ್ ಫ್ಲೈಟ್. ಹತ್ತಿದ್ದೆ, ಇಳಿದಿದ್ದೆ. ಅದೇ ಇವಾಗ ಕಾರಲ್ಲಿ ಏನಾದ್ರು ಬಂದಿದ್ದಿದ್ರೆ 16 ಅವರ್ ಪಾಪ ಬಾವ ಅವರೆಲ್ಲ ಡ್ರೈವ್ ಮಾಡಬೇಕಾಗಿತ್ತು. ಸದ್ಯಕ್ಕೆ ಈ ಒಂದು ಅಪಾರ್ಟ್ಮೆಂಟಲ್ಲಿ ಬಂದು ಉಳ್ಕೊಂಡಿದ್ದೀವಿ ನಾವು. ಎಲ್ಲಿ ನೋಡಿದ್ರು ತೆಂಗಿನ ಮರ ಕಾಣ್ತಾ ಇದೆ ಅಂದರೆ ಆಬ್ವಿಯಸ್ಲಿ ನಾವು ಕೇರಳದಲ್ಲಿದ್ದೀವಿ. ನಮ್ಮ ಮಂಗಳೂರಲ್ಲೂ ಹಿಂಗೆ ಇರುತ್ತೆ. ಇಂಡಿಯಾದು ಬಿಗ್ಗೆಸ್ಟ್ ಮಾಲ್ ಲುಲು ಮಾಲ್ ಕಾಣಿಸ್ತಾ ಇದೆ. ಟೈಮ್ ಇದ್ದರೆ ಅಲ್ಲೂ ಒಂದು ವಿಸಿಟ್ ಮಾಡಬೇಕು ಅಂತ ಇದ್ದೀವಿ. ಚೆನ್ನಾಗಿದಲ್ವಾ ನೀವು? ನೋಡಿ, ನಾವಿಲ್ಲಿ ತಿರುವನಂತಪುರಂಗೆ ಬಂದು ಇವಾಗ ನಮ್ಮ ಅಕ್ಕ ಇಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಆಚೆ ತಿನ್ನೋದು ಬೇಡ, ಹೊರಗಡೆ ಬಂದಾಗ ಸುಮ್ಮನೆ ಯಾಕೆ ಹೊಟ್ಟೆ ಹಾಳು ಮಾಡ್ಕೊಳ್ಳೋದು ಅಂತ ಬೆಳಿಗ್ಗೆ ಬ್ರೇಕ್ಫಾಸ್ಟು. ಇದು ನಮ್ಮದು ಸರ್ವಿಸ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಎಲ್ಲ ಪಾತ್ರೆ ಎಲ್ಲ ಇದೆ. ಸೊ ನಾವು ಥಿಂಗ್ಸ್ ಎಲ್ಲ ತಗೊಂಡ್ಬಂದು ಇವಾಗ ಮಾಡ್ತಾ ಇರೋದು. ನೀವು ನೋಡು, ಕಾಫಿ. ಹೌದು, ಅಪಾರ್ಟ್ಮೆಂಟ್ ಟೂರ್ ನಾವು ಇವಾಗ ಮಾಡಲೇಬೇಕಲ್ಲ ರಿಯಾನ್ಶ್? ಯಾರಾದರೂ ಬರೋರಿದ್ರೆ ಅವ್ರಿಗೂ ಈ ಥರ ಹೋಟೆಲ್ ರೂಮಲ್ಲಿರೋ ಬದಲು ಈ ಥರ ಒಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿದ್ದರೆ ಎಷ್ಟೋ ಒಂದು ಯೂಸ್ ಆಗುತ್ತೆ. ನಮ್ದು ಉಪ್ಪಿಟ್ಟು ರೆಡಿ ಆಯಿತು. ಬಿಸಿ 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 ವೈಟ್ ಉಪ್ಪಿಟ್ಟು ಇವತ್ತು. ಚೆನ್ನಾಗಿತ್ತಲ್ಲ ಬಾಬು ಉಪ್ಪಿಟ್ಟು? ಉಪ್ಪಿನಕಾಯಿನೂ ತರಿಸಿದ್ದೀವಿ. ಉಪ್ಪಿನಕಾಯಿ, ಮೊಸರು, ಎಲ್ಲ ಇದೆ, ಎಲ್ಲ ರೆಡಿ ಇದೆ. ಮನೆ ಅಂತ ಅನ್ಸಿಲ್ಲ. ಈಗ ಇಷ್ಟೊಂದ ಮನೆ ನಮ್ದೇ ಅಂತ ಅನ್ಸತ್ತೆ. ಮತ್ತೆ ನಮ್ದೇ ಅಂದ್ರೆ ಎಲ್ಲ ಕಪ್ಪು. ಪದ್ಮ ನೋಡಿನ ಇವಾಗ ಈ ಮನೆ ನಮ್ದೇ ಅಂತ ಅನ್ಸುತ್ತಂತೆ. ಓನರ್ಗೆ ಹೇಳ್ಬಿಡು. ನಮ್ದು ಕಿಚನ್ನು, ಇಲ್ಲೆಲ್ಲ ಪಾತ್ರೆ ಅದು ಇದೆಲ್ಲ ನಮಗೆ ಕೊಟ್ಟಿದ್ರು. ಸೊ ಹಾಗಾಗಿ ನಮ್ಗೆ ಇದೆಲ್ಲ ಮಾಡ್ಕೊಳಕ್ ಈಸಿ ಆಯಿತು. ಇದು ಮನೆ ದೊಡ್ಡದು, ಬಟ್ ಈ ಮನೆಗೆ ಇಷ್ಟು ದೊಡ್ಡ ಮನೆಗೆ ಕಿಚನ್ ಮಾತ್ರ ಒಂದು ಸ್ವಲ್ಪ ಚಿಕ್ಕದಾಯಿತು ಅಷ್ಟೇ. ನೋಡಿ, ನಮ್ಮ ಶೆಫ್ಗಳು ಇವರು ಮತ್ತೆ ಅವರು. ನಾವು ಏನಾದ್ರು ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಆ ಥರದ್ದೆಲ್ಲ ಅಷ್ಟೇ ನಮ್ಮದು. ಮೋಸಿ ಬ್ರೇಕ್ಫಾಸ್ಟ್ ಪ್ಲೇಟ್ ರೆಡಿ ಆಯಿತು. ಏನೆಲ್ಲ ಬೇಕು ಎಲ್ಲ ಇರೋದೇ ತಿಂತಾ ಇರೋದೇ. ಇದು ನಾವು ಸ್ಟೇ ಮಾಡ್ತಾ ಇರೋ ಅಪಾರ್ಟ್ಮೆಂಟ್. ಸಿ ಒಳಗಡೆ ಎಲ್ಲ ಕೂತಿದ್ದಾರೆ. ಸಿ ಎಷ್ಟು ದೊಡ್ಡದಾಗಿದೆ ಅಂತ. ಒಂದು ಎಕ್ಸ್ಪ್ರೆಷನ್ ಇಲ್ಲ. ನನ್ನ ಮಕ್ಳು ಹೆಂಗೆ ಕೂತಿದ್ದಾರೆ ನೋಡು.
ನೋಡಿ ಇವರಾದ್ರೂ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಈಗ. ಓಕೆ ನೋಡಿ ಇವರೆಲ್ಲ ಊಟ ಆಗಿ ಹೊಟ್ಟೆ ಫುಲ್ ಆಗಿ ಈ ಥರ ಕೂತಿರೋದು ಇವಾಗ. ಇನ್ನು ಟೆಂಪಲ್ಗೆ ಹೊರಡ್ಬೇಕು ಇವಾಗ ನಾವು ಸಂಜೆ. ಇಷ್ಟು ದೊಡ್ಡದಾಗಿದೆ ಹಾಲು, ಇಲ್ಲೆಲ್ಲ ಇದೆಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ, ಏನೋ ಶೋಕೇಸ್ ಥರ. ಆ್ಯಂಡ್ ದೊಡ್ಡದಾಗಿದೆ ಹಾಲು. ಆ್ಯಂಡ್ ಇದೊಂದು ಡೈನಿಂಗ್ ಏರಿಯಾ. ಆಮೇಲೆ ಇಲ್ಲಿ 3 ರೂಮ್ ಇದೆ, 1, 2, 3. ಆಮೇಲೆ ಇನ್ನೊಂದು ರೂಮು ಅಲ್ಲಿ ಮುಂದ್ಗಡೆ ಇದೆ. ಸೊ ಇದೊಂದು 3 ರೂಮು. ಇವಾಗ ನಾವು ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಇದಾಗ್ಬಿಟ್ಟಿದ್ದೀವಿ. ಈ ಥರ ಯಾವುದು ಆಕ್ಯುಪೈ ಆಗಿದ್ದೀವಿ ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ. ಎಲ್ಲದರಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಮತ್ತು ಬಾಲ್ಕನಿ ಎಲ್ಲ ಇದೆ. ಸ್ಪೆಷಲಿ ಈ ಬಾಲ್ಕನಿ ಇದು ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿಂದ ಎಲ್ಲ ಕಾಣಿಸುತ್ತೆ. ಅಲ್ಲಿಂದ ಒಂದು ಲೇಕ್ ಇದೆ ದೊಡ್ಡದಾಗಿ, ಲೇಕ್ ವ್ಯೂ ಅಂತಲೇ ಇರುತ್ತಿದ್ದು ಅಪಾರ್ಟ್ಮೆಂಟು. ಸೊ ಇಲ್ಲಿ ಕೆಳಗಡೆ ಎಲ್ಲ ರೋಡೆಲ್ಲ ಕಾಣುತ್ತೆ ನಿಮಗೆ. ಸೊ ಈ ಥರ ಇದೆ. ನೆಕ್ಸ್ಟ್ ಒಳಗಡೆ ಬಂದರೆ ಆ ರೂಮಲ್ಲಿ ಇವಾಗ ನಮ್ಮ ಭಾವ ಅವ್ರು ಮಲಗಿದ್ದಾರೆ, ಹಾಗಾಗಿ ನಾವು ಅಲ್ಲಿ ಹೋಗ್ತಾ ಇಲ್ಲ ಇವಾಗ. ಇದು ಒಂದು ಕಿಚನ್, ನಾವು ಆವಾಗಲೇ ತೋರಿಸಿದ್ದು ಸೇಮ್ ಕಿಚನ್. ಆ್ಯಂಡ್ ಇದು ವಾಕಿಂಗ್ ಒಂದು ಕ್ಲಾಸೆಟ್ ಇದೆ ಇದರಲ್ಲಿ, ಈ ರೂಮಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್. ಸೊ 3 ರೂಮ್ ಈ ಕಡೆ ಇದೆ. ಇದು ಒಂದು ರೂಮು. ಇಲ್ಲೂ ಒಂಥರ ಕೂತ್ಕೊಳ್ಳೋ ಥರ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ, ಥರ ಬಾಲ್ಕನಿ ಥರ. ಬಟ್ ಹೊರಗಡೆ ಹೋಗೋಕ್ಕಾಗಲ್ಲ, ಹೀಗೆ ಇಲ್ಲೇ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದೂ. ಆ್ಯಂಡ್ ಅದು ಇನ್ನೊಂದು ರೂಮು, ಅಲ್ಲೂ ಬಾಲ್ಕನಿ ಇದೆ. ಆ್ಯಂಡ್ ಇದು ಇನ್ನೊಂದು ರೂಮು. ಆ್ಯಂಡ್ ಎಲ್ಲದರಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ವಿಂಡೋ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲಿ ಎಲ್ಲ ರೂಮಲ್ಲೂ ಇದೇ ಥರ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದಿಷ್ಟು ಈ ನಮ್ಮ ಮನೆಯ ಟೂರ್. ನೀವು ಇವಾಗ ತಿರುವನಂತಪುರಂ ಬರ್ತೀರಾ ಅಥವಾ ಇಲ್ಲೆಲ್ಲರೂ ಪದ್ಮನಾಭ ಸ್ವಾಮಿ ಟೆಂಪಲ್ಗೆಲ್ಲ ಬರ್ತಾ ಇದ್ದೀರಾ ಅಂದರೆ ನೀವು ಇದು ಈ ಥರ ಒಂದು ವಿಲ್ಲಾ ಬುಕ್ ಮಾಡ್ಬೋದು. ತುಂಬ ಜನ ಬರ್ತಾ ಇದ್ದೀರಾ ಅಂದರೆ ಒಂದು 8-10 ಈ ಥರ ಒಂದು ಸರ್ವಿಸ್ಡ್ ಅಪಾರ್ಟ್ಮೆಂಟ್ ಬುಕ್ ಮಾಡ್ಬೋದು. ಎಷ್ಟು ಇದಕ್ಕೆ ಚಾರ್ಜ್ ಆಗಿದೆ? ಕಾಸ್ಟ್ ಗೊತ್ತಾಯಿಲ್ಲ. ಇದು ಅಪಾರ್ಟ್ಮೆಂಟ್ ಹೆಸರು PTC ಅಕ್ವಾ ವಿಸ್ತಾ ಅಪಾರ್ಟ್ಮೆಂಟ್ಸ್ ಅಂತ. ಸೊ ನೀವು ಆನ್ಲೈನಲ್ಲಿ ನೋಡಿದ್ರೆ ನಿಮಗೆ ಸಿಕ್ಕುತ್ತೆ. ಆ್ಯಂಡ್ ಈ ಮತ್ತು ಟೆಂಪಲ್ಗೂ ಒಂದು 10 ಮಿನಿಟ್ಸ್ ಅಷ್ಟೇ ಇಲ್ಲಿಂದ. ಸೊ ಹಾಗಾಗಿ ನಿಮ್ಗೆ ಈಸಿಯಾಗಿ ಹೋಗ್ಬೋದು. ಒಳ್ಳೆ ಫೆಸಿಲಿಟಿ ಇರುವಂಥ ಒಂದು ಅಪಾರ್ಟ್ಮೆಂಟು. ಸೊ ಹೋಗಿದ್ದ ದಿನ ನಮಗೆ ತುಂಬ ಟಯರ್ಡ್ ಆಗಿದ್ದರಿಂದ ನಮಗೆ ಸಂಜೆ ತನಕ ಎಲ್ಲೂ ಹೋಗೋಕ್ಕಾಗಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಹಾಗೆ ಲೂಲು ಮಾಲ್ಗೆ ಹೋಗಿದ್ವಿ. ತುಂಬ ದೊಡ್ಡ ಮಾಲ್ ಇದು, ಆ್ಯಕ್ಚುಲಿ ವಾಸ್ಟ್ ಏರಿಯಾದಲ್ಲಿದೆ. ಸೊ ಅಲ್ಲಿ ಹೋಗಿ ಬೇರೆ ಎಲ್ಲೂ ಹೋಗಿಲ್ಲ. ಅಲ್ಲಿ ಫನ್ ಟೂರ ಅಂತ ಒಂದು ಗೇಮ್ಸ್ ಅಡ್ಡ ಇದೆ. ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂಥ ಗೇಮಿಂದ ಹಿಡಿದು ದೊಡ್ಡವ್ರಿಗಾಗುವಂಥದ್ದು ಎಲ್ಲ ಇದೆ. ಫನ್ ಥಿಂಗ್ಸ್ ಎಲ್ಲ, ಎಸ್ಪೆಷಲಿ ರೋಲರ್ ಕೋಸ್ಟರ್ ರೈಡ್ ಎಲ್ಲ ಮಾಲ್ ಒಳಗಡೆನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇರೋ ಜಾಗದಲ್ಲೇ. ಸೊ ನಾವು ಆ ಒಂದಿನ ಅಂತೂ ಚಿಕ್ಕ ಮಕ್ಕಳಾಗಿ ನಾನು ನನ್ನ ಅಕ್ಕ ಎಲ್ಲ ನಾವು ಕಸಿನ್ಸ್ ಎಲ್ಲ ಏನೋ ಒಂದು ರೋಲರ್ ಕೋಸ್ಟರ್ ರೈಡ್ ಎಂಜಾಯ್ ಮಾಡಿದ್ವಿ. ಒಂಥರ ಹೋಗ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಖುಷಿಯಲ್ಲಿ ಹೋದ್ವಿ. ಬಟ್ ಅದು ಅಷ್ಟು ಚಿಕ್ಕದಲ್ವ ಏನಾಗಲ್ಲ ಅಂತ ಅಂದ್ಕೊಂಡು, ಬಟ್ ಅದು ಅಷ್ಟು ಚಿಕ್ಕದಾದ್ರೂ ಅದ್ರದ್ದು ಇಂಪ್ಯಾಕ್ಟ್ ತುಂಬ ಜಾಸ್ತಿ ಇತ್ತು. ಹೆಂಗೆಂಗೋ ಹೋಗ್ತಾ ಇತ್ತು. ಸೊ ಹಾಗಾಗಿ ಒಂಥರ ಫುಲ್ ಖುಷಿ ಆಯಿತು. ಎನಿವೇಸ್ ಒಂದು ಡೇ ಆ ಒಂದು ದಿನಾನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವೆಲ್ಲ ಹೊರಟಿದ್ದೀವಿ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ. ಇವರೆಲ್ಲ ನೋಡಿ ಪಂಚೆ ಹಾಕೊಂಡಿದ್ದಾರೆ. ಇವರು ಪಂಚೆ ಹಾಕೊಂಡು ಹತ್ತಕ್ಕೂ ಕಷ್ಟಪಡ್ತಾ ಇದ್ದಾರೆ ಇವಾಗ. ಯಾರು ಬರ್ತಾರೆ ನಮ್ಮ ಜೊತೆಗೆ? ನೀನು ಹಂಗೆ ಕುತ್ಕೊಳ್ಳೋದು ಬೇಡ, ಇರೋ ದೊಡ್ಡಪ್ಪ ಬರಲಿ.